ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಯಾವತ್ತೂ ಅಸ್ತಿತ್ವಕ್ಕೆ ಬಂದಿತ್ತು ಆ ದಿನದಿಂದ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ ಸಹಿತ ಬಿಜೆಪಿ ಮುಖಂಡರಿಗೆ ಆಪರೇಷನ್ ಕಮಲ ಮಾಡೋ ಚಟ ಹುಚ್ಚು ಆರಂಭವಾಗಿದೆ. ಹಣದ ಮದದಿಂದ ದೇಶದ ಉದ್ದಗಲದಿಂದಲೂ ಜಾತ್ಯತೀತ ಪಕ್ಷಗಳನ್ನು ಖರೀದಿ ಮಾಡಲು ಹೊರಟಿರುವುದು ಬಿಜೆಪಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂಬುದಾಗಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವ್ಯಂಗ್ಯವಾಡಿದ್ದಾರೆ. ಅವರು ಕಾಪು ರಾಜೀವ ಭವನದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ, ಮಂತ್ರಿ ಪದವಿ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಕೆಲ ಶಾಸಕರು ಮುಂಬೈಗೆ ಹೋಗಿ ಕೂತಿದ್ದಾರೆ. ಅವರ ಮನವೊಲಿಸಿ ಅವರಿಗೆ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಪಕ್ಷದ ಮುಖಂಡರ ಮಧ್ಯೆ ಚರ್ಚೆಯಾಗುತ್ತಿದ್ದು ಪರಿಸ್ಥಿತಿ ತಿಳಿಯಾಗಲಿದೆ ಎಂದರು. ಇವತ್ತು ಮಂತ್ರಿ ಪದವಿ ಸಿಗಲಿಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಕೆಲವು ಶಾಸಕರು ಇವತ್ತು ಬೊಂಬೈಯಲ್ಲಿ ಹೋಗಿ ಕೂತಿದ್ದಾರೆ. ಅಂಥವರಿಗೆ ಮಂತ್ರಿ ಪದವಿ ತೆರವು ಮಾಡಿಕೊಡುವಂಥ ಒಂದು ಪ್ರಕ್ರಿಯೆ ಕೂಡ ಇವತ್ತು ನಡೀತದೆ. ಬಿಜೆಪಿಯವರು ಏನಾದರೂ ಇದರಲ್ಲಿ 100% ಅದರಲ್ಲಿ ಅನುಮಾನ ಇಲ್ಲ. ಯಾವತ್ತು ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಅವತ್ತಿನಿಂದ ಇವತ್ತೇ ಪ್ರಾರಂಭ ಮಾಡಿದ್ದಾರೆ ಆಪರೇಷನ್ ಕಮಲ ಮಾಡುವುದು. ಬಿಜೆಪಿಯವರಿಗೆ ಆಪರೇಷನ್ ಕಮಲ ಮಾಡುವಂಥ ಹುಚ್ಚು. ಊರಲ್ಲೇ ದಲಿತ ಬಾಲಕಿಯೋರ್ವಳ ಸಾಮೂಹಿಕ ಅತ್ಯಾಚಾರ ನಡೆದರೂ ಯಾವುದೇ ಹೇಳಿಕೆಗಳನ್ನು ಶೋಭಾ ಕರಂದ್ಲಾಜೆಯಾಗಲಿ, ನಳಿನ್ ಕುಮಾರ್ ಕಟೀಲ್ ಆಗಲಿ 12 ಮಂದಿ ಬಿಜೆಪಿ ಶಾಸಕರಾಗಲಿ ನೀಡುತ್ತಿಲ್ಲ ಏಕೆ ಎಂಬುದಾಗಿ ಪ್ರಶ್ನಿಸಿದ್ದಾರೆ. ಇವತ್ತು ಶೋಭಾ ಕರಂದ್ಲಾಜೆ ಊರಲ್ಲಿ ಅತ್ಯಾಚಾರ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ, ಇವತ್ತು ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಯಾಕೆ ನಳಿನ್ ಕುಮಾರ್ ಮಾತಾಡುವುದಿಲ್ಲ? ಯಾಕೆ ಬಿಜೆಪಿಯ ಶಾಸಕರುಗಳು ಯಾರು ಕೂಡ ಮಾತಾಡುವುದಿಲ್ಲ? 12 ಜನ ಬಿಜೆಪಿ ಶಾಸಕರು ಯಾಕೆ ಮಾತಾಡೋದಿಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡೋದಿಲ್ಲ? ಕೊಲೆ ಆಗ್ತದೆ, ಅತ್ಯಾಚಾರ ಆಗ್ತದೆ ಅನ್ನುವಂಥ ವಿಚಾರದ ಹಿಡಿಯಲ್ಲಿ ಯಾಕೆ ಮಾತಾಡೋದಿಲ್ಲ?